ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಐಶ್ವರ್ಯ KT ಸ್ಪೆಷಲ್ಟಿ. ನಮಸ್ಕಾರ ವೀಕ್ಷಕರೇ, ನಮ್ಮ ಟಿವಿ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ನಾನಾ ಮಸಾಲಾ, KC ಪ್ಯೂರ್ ಕೌ ಘೀ, ಪೋಸ್ಟ್ಮ್ಯಾನ್ ತೂರ್ದಾಲ್, ಐಶ್ವರ್ಯ KT ಸ್ಪೆಷಲ್ ಟೀ, ಹಾಗೆಯೇ ವಿದ್ಯಾ ಕಾಫಿ. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ರುಚಿಯಾದಂಥ ಅಡುಗೆಗಳನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಶ್ರೀಮತಿ ರೇಣುಕಾ ಸುರೇಶ್ ಅವರು. ಯಾವೆಲ್ಲ ರುಚಿಕರವಾದಂಥ ಖಾದ್ಯಗಳು ತಯಾರಾಗುತ್ತೆ ನೋಡೋಣ ಬನ್ನಿ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು ಮೇಡಮ್, ನಮ್ಗೆ ಇವತ್ತು ಯಾವ ರುಚಿಕರವಾದಂಥ ಖಾದ್ಯಗಳು ತಯಾರಾಗುತ್ತೆ ನಮ್ಮ ಅಡುಗೆ ಮನೆಯಲ್ಲಿ? ತೆಂಗಿನಕಾಯ್ದು ಮತ್ತು ಅಕ್ಕಿ ಹಾಕಿ ಪೂರಿ ಮಾಡೋದು. ತೆಂಗಿನಕಾಯಿ ಮತ್ತು ಅಕ್ಕಿ ಹಾಕಿ ಪೂರಿ ಮಾಡೋದು. ಓ, ಅದು ಪೂರಿ ತೆಂಗಿನಕಾಯಿ ಮತ್ತು ಅಕ್ಕಿ ಹಾಕಿದ್ರೆ ಆಗುತ್ತಾ? ಆಗುತ್ತೆ. ಸೊ ನಿಮ್ದು ಯಾವಾಗಲೂ ಒಂಥರ ಡಿಫ್ರೆಂಟ್ ಇರುತ್ತೆ, ಏನಾದರೂ ಹೊಸದು ಟ್ರೈ ಮಾಡ್ತಾ ಇರ್ತೀರಿ. ಸೊ ನಿಮಗೆ ಇದು ಹೊಸ ರುಚಿ ಟ್ರೈ ಮಾಡೋದು ಹವ್ಯಾಸವೋ ಹೇಗೆ? ಹವ್ಯಾಸ. ಹಾಂ. ಸೊ ನೆಕ್ಸ್ಟ್ ಇನ್ನೊಂದು ಮಿಕ್ಕಿದ್ರೆ ಅದಕ್ಕೆ ಏನಾದರೂ ಒಂದು ಐಡಿಯಾ ಮಾಡಿ ಮಾಡೋದು ಅಂತ. ಮತ್ತಿನ್ನೊಂದು ಮತ್ತೆ ಅದಕ್ಕೆ ಚಟ್ನಿ, ಅದಕ್ಕೇನೆ ನೆಲಗಡ್ಡೆ ಚಟ್ನಿ ಒಂದು ಮಾಡೋದು. ನೆಲಗಡ್ಲೆ ಚಟ್ನಿ. ಸರಿ, ಕಿಚನ್ಗೆ ಹೋಗೋಣ. ಎಸ್ ಮೇಡಮ್. ಸೊ ಫಸ್ಟ್ ಈಗ ಹಾಗಾದರೆ ಟ್ವಿಸ್ಟ್ ಒಂದು ಅಕ್ಕಿಯಿಂದ ಪೂರಿ. ಹೌದು. ಓಕೆ, ಹೇಗೆ ಶುರು ಮಾಡೋಣ? ಫಸ್ಟ್ ಮಿಕ್ಸಿಗೆ ತೆಂಗಿನಕಾಯಿನ ಹಾಕೋ, ಜೀರಿಗೆ, ಸ್ವಲ್ಪ ಉಪ್ಪು ಇಷ್ಟು ಹಾಕಿ ರುಬ್ಬಬೇಕೀಗ. ಇಷ್ಟೇ. ನೀರು ಹಾಕಬೇಕಾ? ಹಾಂ, ಸ್ವಲ್ಪ ಸಣ್ಣಗೆ ನೀರು ಹಾಕ್ಕೊಳ್ಬೇಕು. ಸ್ವಲ್ಪ ಹಾಂ. ಅಕ್ಕಿ ಹಿಟ್ಟಿಗೆ ಹಾಕುವ. ಸ್ವಲ್ಪ ಖಾರ ಹುಡಿ. ಓ, ಇದು ಖಾರ ಇರುತ್ತೆ. ಖಾರ ಇರುತ್ತೆ. ಖಾರ ಪೂರಿ. ಸ್ವಲ್ಪ ಅರಿಶಿಣ ಹುಡಿ, ಸ್ವಲ್ಪ ಇಂಗು, ಮತ್ತೆ ಇದು ಪೂರಿ ಎಲ್ಲ ಮಾಡೋ ಉಬ್ಬಿ ಬರುತ್ತಾ ಇದು? ಹಾಂ, ಉಬ್ಬಿ ಬರುತ್ತೆ. ಸ್ವಲ್ಪ ಉಪ್ಪು. ಮೊದಲೇ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀವಿ. ಸ್ವಲ್ಪ ಅಕ್ಕಿ ಹಿಟ್ಟಿಗೆ ಹಾಕಿ ಸ್ವಲ್ಪ ಎಣ್ಣೆನ, ಸ್ವಲ್ಪ ಎಣ್ಣೆ, ಬೇಕಿದ್ರೆ ತುಪ್ಪ ಸಹ ಹಾಕ್ಕೊಳ್ಬೋದು. ಟೇಸ್ಟಿ ಚೆನ್ನಾಗಿರ್ತದೆ. ಸೊ ಇದೆಲ್ಲ ನೀವು ಟ್ರೈ ಮಾಡೋದು ಈವ್ನಿಂಗ್ ಟೈಮ್ಗೆ ಸ್ವಲ್ಪ ಏನಾದರೂ ಟ್ರೈ ಮಾಡಿ? ಈವ್ನಿಂಗ್ ಟೈಮಿಗೆ, ಮಕ್ಕಳು ಬರುವ ಟೈಮಿಗೆ, ಕೆಲಸದಿಂದ ಬರುವಾಗ, ಕಾಲೇಜಿಂದ ಬರುವಾಗ ಹೊಟ್ಟೆ ಹಸ್ತಿರ್ತದೆ ಅಂತ ಏನಾದರೂ ಮಾಡೋದು. ಇದು ನಾವು ಪೂರಿ ಈ ಥರ ಬಿಡುವ ಅಂದರೆ ಇದರಲ್ಲಿ ಅಂಟು ಬರೋದಿಲ್ಲ, ಅಂದ್ರೆ ಅಕ್ಕಿಯಲ್ಲಿ ಸ್ವಲ್ಪ ಕಟ್ ಆಗುತ್ತಲ್ಲ, ಹುಡಿ ಆಗುತ್ತೆ. ಬಟ್ ಇದು ಅಂಟು ಬರುತ್ತಾ ಇದಕ್ಕೆ? ಇದೊಂದು ತೆಂಗಿನಕಾಯಿ ಎಲ್ಲ ಹಾಕಿ ಮಾಡಿರ್ತೀವಲ್ಲ, ಸ್ವಲ್ಪ ತುಪ್ಪ ಎಣ್ಣೆ ಎಲ್ಲ ಹಾಕಿದ್ದೇವಲ್ಲ, ಇದು ಸ್ವಲ್ಪ ಜಿಡ್ಡು ಬರುತ್ತೆ. ಇದು ನಾದ್ಕೊಂಡು ಸ್ವಲ್ಪ ಹೊತ್ತು ಇಡಬೇಕು, ಒಂದು 10 ನಿಮಿಷ ಇಡಬೇಕು. ಅಷ್ಟರಲ್ಲಿ ಮತ್ತೆ ಚಟ್ನಿ ರೆಡಿ ಮಾಡುವ. ಓಕೆ. ಇದು ನೆಲಗಡಲೆ ಹುರಿಯುವ ಮೇಡಮ್. ಇದೀಗ ಚಟ್ನಿಗೆ? ಹೌದೌದು. ಸೊ ಉತ್ತರ ಕರ್ನಾಟಕ ಅಂದಮೇಲೆ ಅದರಲ್ಲಿ ಶೇಂಗಾ ಬೀಜ ಇದ್ದೇ ಇರಲೇಬೇಕು. ಸೊ ಈಗ ಶೇಂಗಾ ಬೀಜ ಚಟ್ನಿ ಅಲ್ಲ? ಹೌದು ಮೇಡಮ್. ಸೊ ಇದು ಕಾಂಬಿನೇಷನ್ ಆಗಬೇಕಲ್ಲ? ಕಾಂಬಿನೇಷನ್ ಆಗ್ತದೆ. ಅದು ತೆಂಗಿನಕಾಯಿ ಚಟ್ನಿ ಸಹ ಆಗುತ್ತೆ, ಇದು ಸಹ ಆಗುತ್ತೆ. ಹಾಂ, ಅದು ತೆಂಗಿನಕಾಯಿ ಚಟ್ನಿನೂ ಆಗುತ್ತೆ? ಆಗುತ್ತೆ. ಸೊ
ಸೊ ಯೂಶಲಿ ನೀವು ಯಾವುದೇ ಅಡುಗೆ ಮಾಡುವಾಗಲೂ ಕೂಡ ಏನಾದರೂ ಶೇಂಗಾ ಬೀಜದೇ ಇರುತ್ತೆ. ಸೊ ನೀವು ಇದನ್ನು ಫ್ರೈ ಮಾಡಿ ರೆಡಿ ಇಟ್ಕೊಂಡಿರ್ತೀರಾ ಅಥವಾ ತಕ್ಷಣಕ್ಕೆ ಇಲ್ಲ ಹುರ್ಕೊಳ್ಳೋದು? ಒಂದೊಂದ್ಸಲ ರೆಡಿ ಮಾಡಿ ಇಟ್ಕೊಂಡಿರ್ತೀರಾ, ಒಂದೊಂದ್ಸಲ ಆವಾಗಲೇ. ಸೊ ಊರಿಗೆ ಹೋಗುವಾಗ ಪ್ರತಿ ಸರಿ ಏನಾದರೂ ಸ್ವಲ್ಪ ಶೇಂಗಾ ಬೀಜ ಇಟ್ಕೊಂಡು ಬರ್ತೀವಿ, ತಗೊಂಡು ಬರ್ತೇವೆ ಅಲ್ಲಿ. ಆಯ್ತಾ ಇದು? ಹಾಂ ಸಾಕು. ಇದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಚಟ್ನಿ ಈ ಪ್ಲೇಟಿಗೆ ಹಾಕೊಳ್ಳೋಣ. ಓಕೆ. ಸೊ ಇದು ತಣ್ಣಗಾದ್ಮೇಲೆ ಇದನ್ನು ಗ್ರೈಂಡ್ ಮಾಡಬೇಕು. ಸೊ ಅಷ್ಟೊತ್ತು ನಾವು ಇದನ್ನು ಮಾಡ್ಕೊಳ್ಬೋದಾ ಹಾಗಾದರೆ? ಇದೀಗ ಚಟ್ನಿಗೆ ನೀವು ಇದು ತಣ್ಣಗಾದ್ಮೇಲೆ ಬೇರೆ ಇನ್ನಿದು ವೆಟ್ ಇದು ಚಟ್ನಿಯ ಡ್ರೈ ಚಟ್ನಿ ಮಾಡಲಿಕ್ಕೆ. ಡ್ರೈ ಚಟ್ನಿ. ಓಕೆ. ಹಾಗಾಗಿ ಇದು ಪೂರ್ತಿ ತಣ್ಣಗಾದ್ಮೇಲೆ ಮಾಡ್ಕೊಳ್ಬೇಕು. ಸ್ವಲ್ಪ ತಣ್ಣಗಾಗಬೇಕು. ಚಟ್ನಿಯನ್ನು ಇಟ್ಕೊಳಕ್ಕಾಗುತ್ತಾ ಸ್ವಲ್ಪ ದಿನ? ಹಾಂ, ಸ್ವಲ್ಪ ದಿವಸ ಇಡ್ಬೋದು. 1 ತಿಂಗಳು 1.5 ತಿಂಗಳು ಹೀಗೆ ಸಹ ಇಡ್ಬೋದು. ಅಷ್ಟು ಟೈಮ್ ಇಡ್ಬೋದು. ಹಾಗಾದ್ರೆ ಈ ಚಟ್ನಿಯನ್ನು ಮಾಡಿ ರೆಡಿ ಇಟ್ಕೊಂಡು ಯಾವುದಕ್ಕಾದ್ರೂ ಬೇಕು ಅಂತ ಹೇಳಿದ್ರೆ ಯೂಸ್ ಮಾಡ್ಬೋದು. ದೋಸೆಗೆ, ಅದಕ್ಕೆಲ್ಲ, ಚಪಾತಿಗೆಲ್ಲ ಮೊಸರು ಹಾಕಿ ತಿಂದರೆ ಚೆನ್ನಾಗುತ್ತೆ. ಓಕೆ ಓಕೆ ಓಕೆ, ಸರಿ. ಈಗ ಚಟ್ನಿಯನ್ನು ಮಾಡ್ಕೊಳ್ಳೋಣ. ಓಕೆ, ಫಸ್ಟ್ ಹಾಗಾದರೆ ಚಟ್ನಿ ರೆಡಿ ಮಾಡ್ಬೋದಾ? ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಳ್ಬೇಕು. ಬೆಳ್ಳುಳ್ಳಿ. ಓಕೆ. ಒಂದು 4ರಿಂದ 5 ಬಾದಾಮಿ ಕೂಡ ಹಾಕ್ಕೊಳ್ಳಿಕ್ಕಿದೆ? ಹೌದು. ಓಕೆ. ಬಾದಾಮಿ ಪ್ಲಸ್ ಬಡವರ ಬಾದಾಮಿ ಎರಡು ಉಂಟು. ಮತ್ತು ಖಾರ ಹುಡಿ. ಮತ್ತು ಉಪ್ಪು. ಓಕೆ. ಈಗ ಹುಣಸೆ ಹುಳಿ ಎಲ್ಲ ಹಾಕಿದ್ರೆ ಅದು ಹಾಳಾಗ್ಲಿಕ್ಕಿಲ್ವಾ? ನೀವು ಹೇಳಿದ್ರೆ 1 ತಿಂಗಳವರೆಗೂ ಇಟ್ಕೊಂಡು. ಅದು ಅಂದರೆ ನೀರು ಹಾಕಿದರೆ, ನಾವು ನೀರು ಹಾಕೋದಿಲ್ಲಲ್ಲ, ಡ್ರೈ ಮಾಡ್ತೀವಲ್ಲ, ಹಾಳಾಗೋದಿಲ್ಲ, ಏನಾಗಲ್ಲ. ಸೊ ಫೈನ್ ಪೌಡರ್ ಅಲ್ವಾ? ಹೌದು. ಆಯ್ತಾ? ಸೊ ಈ ಚಟ್ನಿ ಪುಡಿ ಯಾವುದಕ್ಕೂ ಕೂಡ ಯಾವುದಕ್ಕೆ ಸಹ ಆಗುತ್ತೆ. ಇದು ಫ್ರಿಜ್ಜಲ್ಲೇ ಇಡಬೇಕಾ ಅಥವಾ ಹೀಗೆ ಹೊರಗಡೆ ಇಟ್ಕೊಳ್ಬೋದು? ಹೊರಗಡೆ ಇಟ್ಕೊಳ್ಬೋದು. ಸೊ ಈಗ ಚಟ್ನಿ ಪುಡಿ ತಯಾರು ಆಯ್ತು. ಸೊ ನೆಕ್ಸ್ಟ್ ಇನ್ನು ಪೂರಿ ಮಾಡ್ಕೊಳ್ಳೋದಾ? ಹಾಂ, ಇನ್ನು ಪೂರಿ ಮಾಡ್ಕೊಳ್ಳಿ. ಎಣ್ಣೆ ಇಡು. ಓಕೆ. ಸೊ ಎಣ್ಣೆ ಬಿಸಿಗೆ ಇಟ್ಕೊಂಡೇ ಮಾಡ್ಕೊಳ್ಳೋದಲ್ಲ? ಹೌದು. ಸೊ ಇದು ಲಟ್ಟಿಸ್ಕೊಳ್ಳುವಂಥದ್ದಲ್ಲ? ಲಟ್ಟಿಸ್ಕೊಳ್ಳೋದಲ್ಲ ಮೇಡಮ್, ಹೀಗೆ. ಹಾಂ. ಎಣ್ಣೆ ಕೂಡ ಬಿಸಿಯಾಗಿದೆ. ಒಳ್ಳೆ ಉಬ್ಬಿ ಬರುತ್ತಲ್ಲ? ಹೌದು. ಸೊ ಅಕ್ಕಿ ಹಿಟ್ಟಿಂದಾಗಿ ನಾನು ಉಬ್ಬುತ್ತಾ ಇಲ್ವಾ ಅಂತ ಅಂದ್ಕೊಂಡಿದ್ದೆ. ಇನ್ನೂ ಕಾಯಬೇಕಾ? ಹಾಂ, ಸ್ವಲ್ಪ. ಅಂದರೆ ಅಕ್ಕಿ ಹಿಟ್ಟಾಗಿರೋದ್ರಿಂದ ಸ್ವಲ್ಪ ಕಾಯಬೇಕು. ಈ ಕೆಲವರು ಇದನ್ನೇ ಅಕ್ಕಿ ವಡೆ ಅಂತ ಹೇಳ್ತಾರಲ್ಲ, ಅದೇನೇ ಇದು? ಅದು ಅಕ್ಕಿ ವಡೆ ಆದರೆ ಉದ್ದಿನ ಬೇಳೆ ಎಲ್ಲ ಹಾಕಬೇಕಾಗ್ತದೆ ಮೇಡಮ್. ಉದ್ದಿನ ಬೇಳೆ, ಕಡಲೆಬೇಳೆ ಅಲ್ಲ, ಇದೇ ರೀತಿ ಅಕ್ಕಿ ಪೂರಿ, ಅದನ್ನು ಅಕ್ಕಿ ವಡೆ ಅಂತ ಏನೋ ಹೇಳ್ತಾರೆ. ಹೌದಾ? ಹಾಂ, ಒಂದು ಸರಿ ಏನೋ ನಮ್ಮ ಸವಿರುಚಿಯಲ್ಲೇ ಒಬ್ರು ಯಾರೋ ಮಾಡಿದ್ರು, ಅದು ವಡೆ ಅಂತ ಹೇಳಿದಾಗಿತ್ತು. ಇದೇ ರೀತಿ ಬಟ್ ಎಲ್ಲ ಮಸಾಲೆ ಎಲ್ಲ ಬಂದು ಬಟ್ ಆದರೆ ಹಾಕುವಂಥ ಇಂಗ್ರೀಡಿಯೆಂಟ್ಸ್ ಚೇಂಜ್ ಇರುತ್ತೆ. ಸ್ವಲ್ಪ ಚೇಂಜ್. ಸಾಕ ತೆಗಿಯೋದಾ? ಸಾಕು. ಸೊ ಬಿಸಿ ಬಿಸಿ ಅಕ್ಕಿ ಪೂರಿ ರೆಡಿ ಆಯಿತು. ತಗೊಳ್ಳಿ. ಬಿಸಿ ಬಿಸಿ ಅಕ್ಕಿ ಪೂರಿ ಮತ್ತು ಶೇಂಗಾ ಚಟ್ನಿ ರೆಡಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಈ ಶೇಂಗಾ ಚಟ್ನಿ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಸೊ ಬಿಸಿಯಾದಂಥ ಅಕ್ಕಿ ಪೂರಿ, ಅಕ್ಕಿಯಿಂದ ಪೂರಿನ ಅಂತ ನೀವು ಅಂದ್ಕೊಂಡ್ರೆ ಎಸ್, ಇದು ಅಕ್ಕಿಯಿಂದ ಪೂರಿ ಮಾಡಿದ್ದು. ಸೊ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಅಕ್ಕಿ ಪೂರಿ ಹಾಗೂ ಶೇಂಗಾ ಚಟ್ನಿ ತಯಾರಿಸುವ ವಿಧಾನ. ಮೊದಲು 1 ಕಪ್ ತೆಂಗಿನ ತುರಿಗೆ 1 ಚಮಚದಷ್ಟು ಜೀರಿಗೆ, ರುಚಿಗೆ ಅನುಸಾರವಾಗಿ ಉಪ್ಪು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ
1 ಕಪ್ ಅಕ್ಕಿ ಹಿಟ್ಟು, 2 ಚಮಚದಷ್ಟು ಮೆಣಸಿನ ಪುಡಿ, ಅರ್ಧ ಚಮಚ ಅರಿಶಿನ ಪುಡಿ, ಹೀಂಗು, ರುಬ್ಬಿದ ಮಸಾಲೆ, ರುಚಿಗೆ ಅನುಸಾರವಾಗಿ ಉಪ್ಪು, 1-2 ಚಮಚದಷ್ಟು ಎಣ್ಣೆ ಹಾಕಿ ಕಲಸಿ ನಾದಿಕೊಳ್ಳಿ. ಹಿಟ್ಟನ್ನು 10 ನಿಮಿಷ ನೆನೆಯಲು ಇಟ್ಟು ಚಿಕ್ಕದಾಗಿ ಲಟಿಸಿ ಕಾದ ಎಣ್ಣೆಯಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಅಕ್ಕಿ ಪೂರಿ ತಯಾರು. ಇನ್ನೊಂದೆಡೆ ನೆಲಗಡಲೆಯನ್ನು ಹುರಿದು ತಣ್ಣಗಾದ ನಂತರ ಚಿಕ್ಕ ನಿಂಬೆ ಗಾತ್ರದ ಹುಣಸೆ ಹಣ್ಣು, ಬೆಳ್ಳುಳ್ಳಿ, 4ರಿಂದ 5 ಬಾದಾಮಿ, 2 ಚಮಚದಷ್ಟು ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನುಣ್ಣಗೆ ಪುಡಿ ಮಾಡಿಕೊಳ್ಳಿ. ಈಗ ರುಚಿಕರವಾದ ಶೇಂಗಾ ಚಟ್ನಿಯೊಂದಿಗೆ ಅಕ್ಕಿ ಪೂರಿ ಸವಿಯಲು ಸಿದ್ಧ. ಅಕ್ಕಿ ಪೂರಿ ಮತ್ತು ಶೇಂಗಾ ಚಟ್ನಿ ತಯಾರು. ಸೊ ನೆಕ್ಸ್ಟ್ ರೆಸಿಪಿ ಗೊತ್ತಿಲ್ಲ, ಕ್ಲೂ ಇಲ್ಲ, ಅದಕ್ಕೆಲ್ಲ ತಯಾರಿ ಮಾಡ್ಕೊಳ್ಳೋಷ್ಟು ಹೊತ್ತು ನೀವು ತಗೊಳ್ಳಿ ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ನಮ್ಮ ಟಿವಿ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ನಾನಾ ಮಸಾಲ, KC ಪ್ಯೂರ್ ಕೌಗಿ, ಪೋಸ್ಟ್ಮ್ಯಾನ್ ತೂರ್ದಾಲ್, ಐಶ್ವರ್ಯ KT ಸ್ಪೆಷಲ್ ಟೀ, ಹಾಗೆಯೇ ವಿದ್ಯಾ ಕಾಫಿ. ಸೊ ಕಾಫಿ ಟೈಮ್ಗೆ ಬೇಕಾಗಿರುವಂಥ ಅಥವಾ ಟೀ ಟೈಮ್ಗೆ ಆಗುವಂಥ ಒಂದು ರೆಸಿಪಿ ತಯಾರಾಗಿದೆ, ಅಕ್ಕಿಯಿಂದ ಪೂರಿ. ಸೊ ನೆಕ್ಸ್ಟ್ ರೆಸಿಪಿ ಏನು ಬನ್ನಿ ಕೇಳೋಣ. ಮೇಡಮ್, ಈಗ ಯಾವುದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ, ಸಂಜೆ ಟೀ ಟೈಮ್ಗೆ? ಟೀ ಟೈಮ್, ಕಾಫಿ ಟೈಮ್ ಯಾವುದಕ್ಕೂ ಕೂಡ. ಓಕೆ, ಸೊ ಎರಡೂ ಕೂಡ ಈವ್ನಿಂಗ್ ಸ್ನ್ಯಾಕ್ ಇವತ್ತು. ಸರಿ, ನೆಕ್ಸ್ಟ್ ಈಗ ಯಾವುದು ಏನು ತಯಾರಿಸ್ತಿದ್ದೀರಿ? ಅಕ್ಕಿದು ಕೋಡುಬಳೆ. ಅಕ್ಕಿ ಹಿಟ್ಟಿಂದ ಕೋಡುಬಳೆ ಯೂಶ್ವಲಿ ಅದರಿಂದನೇ ಮಾಡೋದಾ? ಕೋಡುಬಳೆ. ಓಕೆ, ಸರಿ. ಸೊ ಇದು ಈಗ ಅಕ್ಕಿ ಹಿಟ್ಟು. ಹೌದು. ಅದನ್ನು ಜರಡಿ ಸ್ವಲ್ಪ ಜರಡಿ ಇಟ್ಕೊಳ್ಬೇಕು. ಹೌದು. ಹಾಂ ಹಾಂ. ನಿಮಗೆ ಬೇಕಾಗಿರುವಂಥದ್ದು ಫೈನ್ ಪೌಡ್ರ್ ಬೇಕು. ಫೈನ್ ಪೌಡ್ರ್. ಬೌಲಿಗೆ ಹಾಕ್ಕೊಳ್ಳೋ ಇದನ್ನು. ಹ್ಞೂ. ಸ್ವಲ್ಪ ಬಿಸಿನೀರು ಇಡಬೇಕಿದೆ. ಬಿಸಿನೀರು ಇಡಬೇಕಾ? ನೋಡ್ಕೊಳ್ಳಿ ಎಷ್ಟು ಬೇಕು. ಹಾಂ, ಸಾಕು. ಇದಕ್ಕೆ ಸ್ವಲ್ಪ ಉಪ್ಪು. ಹ್ಞೂ. ರುಚಿಗೆ ತಕ್ಕಷ್ಟು. ಹೌದು. ಸ್ವಲ್ಪ ಇಂಗು. ಹ್ಞೂ. ಸ್ವಲ್ಪ ಸೋಡಾ ಸಹ ಹಾಕ್ಬೋದು ಬೇಕಿದ್ರೆ. ಇದು ಸೋಡಾ ಹಾಕ್ಬೋದು, ಅಡಿಗೆ ಸೋಡಾ. ಓಕೆ. ಇದು ತುಂಬ ಕುದಿ ಬರಬೇಕಾ ಅಥವಾ ಉಗುರು ಬೆಚ್ಚ ಸಾಕು? ಕುದಿ ಬರಬೇಕು. ಇದಕ್ಕೆ 1-2 ಚಮಚ ಬಿಸಿದ ಎಣ್ಣೆ ಹಾಕಿ. ಬಿಸಿ ಎಣ್ಣೆ ಈಗ ಆಗಲೇ ಇಟ್ಟಂಥ ಎಣ್ಣೆ ಇದೆ, ಅದನ್ನು ಇನ್ನೂ ಬಿಸಿ ಇದೆ. ಹಾಕ್ಲಾ? ಸ್ವಲ್ಪ ಸಾಕಾ? ಸಾಕು. ಇದಕ್ಕೆ ಸ್ವಲ್ಪ ಹಾಲು ಹಾಕ್ಬೇಕು. ಹಾಲಿಂದ ಕಲಿಸ್ಕೊಳ್ಳಿ. ಸೊ ಕೆಲವರು ಇದಕ್ಕೆ ಜೀರಿಗೆ ಹಾಕ್ಕೊಳ್ತಾರೆ, ಮೆಣಸಿನ ಪುಡಿ ಹಾಕ್ತಾರೆ. ಮೆಣಸಿನ ಪುಡಿ ಏನು ಬೇಕಾಗಿಲ್ವಾ? ಬೇಡ, ವೈಟ್ ಇದೆ ಅಂದರೆ ಇದಕ್ಕೆ ತೆಂಗಿನಕಾಯಿ ಚಟ್ನಿ ಸೂಟ್ ಆಗುತ್ತೆ. ಹಾಂ, ಓಕೆ ಓಕೆ. ಸೊ ಇದು ಹಾಗಾದರೆ ಬರೀ ಉಪ್ಪು ಮಾತ್ರ ಟೇಸ್ಟ್? ಹೌದೌದು. ಇದು ಖಾರ ಬರಲ್ಲ? ಇಲ್ಲ, ಚಪ್ಪೆ. ಓಕೆ. ಹಾಂ ಹಾಂ ಹಾಂ. ಇದು ಕುದಿ ಬರ್ತಾ ಇದೆ, ಸಾಕಾ? ಹಾಂ, ಸ್ವಲ್ಪ ಹಾಕ್ಲಾ ಇದು? ಹಾಗಾದರೆ ಈ ಕಡೆ ಎಣ್ಣೆ ಇಟ್ಬಿಡ್ಲಾ? ನಾನು ಎಣ್ಣೆ ಇಟ್ಕೊಂಡ್ಬಿಡ್ಲಾ? ಬಿಸಿ ಆಗ್ತಾ ಇರುತ್ತೆ. ಇದು ಬಿಸಿನೀರಲ್ಲೇ ಕಲಿಸ್ಬೇಕು? ಇದು ಬಿಸಿನೀರಲ್ಲೇ ಕಲಿಸ್ಬೇಕು. ಯಾಕೆಂದರೆ ಅದರಲ್ಲಿ ಹಾಕಿ ಹಿಟ್ಟನ್ನು ಇನ್ನೂ ಸಹ ಗಟ್ಟಿ ಮಾಡ್ಕೊಂಡು ಇನ್ನೂ ಚೆನ್ನಾಗಿ ಆ ರೀತಿ ಸ್ವಲ್ಪ ನೀರಿಟ್ಟು ಅದರಲ್ಲಿ ಕಲಿಸಿದ್ರೆ ಸಾಕು. ಹಾಂ ಹಾಂ ಹಾಂ. ಒಳ್ಳೆ ಫೈನ್ ಆಗಿ ಬಂದಿದೆ ಅಲ್ಲ? ಸ್ಮೂತ್ ಆಗಿ. ದಪ್ಪ ದಪ್ಪ. ಕೆಲವರು ಈ ಮೈದಾದಿಂದ ಮತ್ತೆ ರವೆ ಎಲ್ಲ ಹಾಕಿ ಮಾಡ್ತಾರೆ. ಅದು ಸಹ ಮಾಡ್ತಾರೆ. ಅದು ಅಂದರೆ ಹೀಗೆ ಚಟ್ನಿ ಇಲ್ಲದೆ ತಿನ್ಬೋದು. ಅದು ಇದಕ್ಕೆ ಚಟ್ನಿ ಬೇಕು, ತೆಂಗಿನಕಾಯಿ ಚಟ್ನಿ ಬೇಕೇ ಇದಕ್ಕೆ. ಅಂದರೆ ಇದು ಸೇಮ್ ಡೇ ಖಾಲಿ ಮಾಡುವಂಥದ್ದು. ಇದು ಅದಾದರೆ ಡಬ್ಬದಲ್ಲಿ ಇಡ್ಬೋದು. ಇದು ಆಗಲ್ಲ, ಹಾಲೆಲ್ಲ ಹಾಕಿರ್ತೀವಲ್ಲ, ಹಾಗೆ ಖಾಲಿ ಮಾಡ್ಬೋದು. ಬಿಸಿ ಬಿಸಿ ಇರ್ತಾರೆ. ಇದು ಈವ್ನಿಂಗ್ ಸಂಜೆಗೆ ಮಾಡ್ತಾರೆ.
ಮತ್ತೆ ಗಣೇಶ ಚತುರ್ಥಿಗೆ ತುಂಬ ಬಗೆ ಆಗಬೇಕಲ್ಲ, ಅವಾಗ ಕರ್ದದ್ದನ್ನು ಇದೊಂದು ಮಾಡ್ತಾರೆ ಅದನ್ನು. ಸೊ ಎಣ್ಣೆ ಬಿಸಿಯಾಗಿದೆ, ಅಷ್ಟೊಂದು ಹಾಕ್ಕೊಳ್ಬೋದು ಅನ್ಸುತ್ತೆ. ಓಕೆ ಮೇಡಮ್. ಇದು ಕ್ರಿಸ್ಪ್ ಅಂತ ಏನು ಬರಲ್ಲ ಅನ್ಸುತ್ತೆ, ಸಾಫ್ಟ್ ಆಗಿ ಬರುತ್ತೆ ಸ್ವಲ್ಪ. ಅಷ್ಟೇನಾ? ಸಾಕು. ಓ ಅಷ್ಟೇ, ಜಾಸ್ತಿ ಬೇಯಿಸೋಗಿಲ್ವಾ? ನಾನು ಅನ್ಕೊಂಡೆ ಫುಲ್ ಅದು ಬ್ರೌನ್ ಬರಬೇಕು, ಆ ಥರ ಏನಿಲ್ಲ. ಆಲ್ರೆಡಿ ಸ್ವಲ್ಪ ಬಂದಿದೆ. ಇಷ್ಟು ಬಂದರೆ ಆಯಿತು, ಗೋಲ್ಡನ್ ಬ್ರೌನ್. ಓಕೆ, ಲೈಟ್ ಗೋಲ್ಡನ್ ಬ್ರೌನ್ ಬಂದರೆ ಆಯ್ತಲ್ಲ. ಬಿಸಿ ಬಿಸಿ ಕೋಡುಬಳೆ ರೆಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಕೋಡುಬಳೆ ಅಂದರೆ ಒಂದೇ ರೀತಿ ಅಂತ ನಾನು ಅಂದ್ಕೊಂಡಿದ್ದೆ, ಬಟ್ ಅದು ಯೂಶ್ವಲಿ ಡಬ್ಬದಲ್ಲಿ ಹಾಕಿಡುವಂಥದ್ದು. ಇದು ಇಮಿಡಿಯೇಟ್ ಖಾಲಿ ಮಾಡುವಂಥ ಕೋಡುಬಳೆ. ಸೊ ಉತ್ತರ ಕರ್ನಾಟಕ ಸ್ಟೈಲ್. ಥ್ಯಾಂಕ್ ಯು ಮೇಡಮ್. ಸೊ ಬಿಸಿ ಬಿಸಿಯಾದಂಥ ಕೋಡುಬಳೆ ತಯಾರು. ಬಟ್ ಇದು ನಮಗೂ ಗೊತ್ತಿದೆ ಹೇಗೆ ನಾವು ಅದನ್ನು ಡಬ್ಬದಲ್ಲಿ ಹಾಕಿಟ್ಟಿರ್ತೀವಲ್ಲ ಅಂತ ಹೇಳಿದರೆ, ಇದು ಸ್ವಲ್ಪ ಡಿಫ್ರೆಂಟ್. ಹೇಗೆ ಮತ್ತೊಮ್ಮೆ ನಾನು ಕೋಡುಬಳೆ ತಯಾರಿಸುವ ವಿಧಾನ. ಮೊದಲು ಅಕ್ಕಿ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಿಂಗು, 1/4 ಚಮಚದಷ್ಟು ಅಡುಗೆ ಸೋಡಾ ಪುಡಿ, 2 ರಿಂದ 3 ಚಮಚ ಬಿಸಿ ಎಣ್ಣೆ, ಸ್ವಲ್ಪ ಹಾಲು ಹಾಕಿ ಕಲಸಿಕೊಳ್ಳಿ. ನಂತರ ಬಿಸಿ ನೀರು ಹಾಕಿ ಕಲಸಿ ನಾದಿಕೊಳ್ಳಿ. ಆನಂತರ ಬಳೆ ರೀತಿ ಉಜ್ಜಿಕೊಂಡು ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಕೋಡುಬಳೆ ತಯಾರು. ಎಸ್ ಮೇಡಮ್. ಸೊ ಬಿಸಿ ಆದಂಥ ಈವ್ನಿಂಗ್ ಟೀ ಟೈಮ್ ಸ್ನ್ಯಾಕ್ಸ್ ರೆಡಿ ಆಗಿದೆ. ಸೊ ಫಸ್ಟ್ ಇದು ಟೇಸ್ಟ್ ನೋಡೋಣ. ಈ ಡಿಫ್ರೆಂಟ್ ಆಗಿರುವಂಥ ಒಂದು ಕೋಡುಬಳೆ, ಒಳಗೆ ಸಾಫ್ಟ್ ಬರುತ್ತಲ್ಲ. ಹಾಗೆ ತಿನ್ನಕ್ಕೆ ಆಗಲ್ಲ, ಇದಾಗುತ್ತಾ ಈ ಚಟ್ನಿ? ಆ್ಯಕ್ಚುಲಿ ಇದು ಸಾಸ್ ಜೊತೆಗೂ ತಿನ್ನಕ್ಕೆ ಚೆನ್ನಾಗಿದೆ ಅಲ್ವಾ? ಚಟ್ನಿ ಮಾತ್ರ ಸೂಪರ್, ತುಂಬ ಚೆನ್ನಾಗಿದೆ. ಸೊ ಬ್ಲ್ಯಾಂಡ್ ಆಗಿರೋದ್ರ ಜೊತೆಗೆ ಇಲ್ಲ ಮೊಸರು ಹಾಕಿ ತಿಂದರೆ ಇನ್ನೂ ಸೂಪರ್ ಆಗಿರುತ್ತೆ ಇದು ಚಟ್ನಿಗೆ. ಹೌದು, ಪ್ಲೇಟಲ್ಲಿ ಹಾಕೊಳ್ಳುವಾಗ ತುಪ್ಪ ಇಲ್ಲ ಮೊಸರು. ಇದು ಟೇಸ್ಟ್ ನೋಡೋಣ. ಓ ಪೂರಿ ಸೂಪರಾಗಿ ಬಂದಿದೆ, ತೊಳಿ. ಆ್ಯಕ್ಚುಲಿ ಇದಕ್ಕೆ ಏನು ಬೇಡ, ಸ್ವಲ್ಪ ಖಾರ ಇರ್ತದೆ. ಇದರಲ್ಲೆಲ್ಲ ಖಾರ ಇದೆ. ತಣ್ಣಗಾದ್ರೂ ಕೂಡ ಕ್ರಿಸ್ಪಿನೆಸ್ ಉಳಿದಿದೆ. ಇದಕ್ಕೆ ಖಂಡಿತವಾಗ್ಲೂ ಏನಾದರೂ ಬೇಕೇ ಬೇಕು, ಇಲ್ಲ ಸಾಸ್ ಏನಾದರೂ ಬೇಕಾಗ್ತದೆ. ಬಟ್ ಎರಡೂ ಕೂಡ ಡಿಫ್ರೆಂಟ್ ಚೆನ್ನಾಗಿ ಬಂದಿದೆ ಮೇಡಮ್. ಇದು ಹಾಗೆ ನೀವು ಮಾಡಿ ಇಟ್ಟರೆ ಕುತ್ಕೊಂಡು ಒಂದೊಂದೇ ತಿನ್ನೋದಕ್ಕೆ ಚೆನ್ನಾಗಿದೆ. ಏನು ಚಟ್ನಿ ಬೇಡ, ಅಗತ್ಯ ಇಲ್ಲ. ಆ್ಯಕ್ಚುಲಿ ಕಾಂಬಿನೇಷನ್ ಉಲ್ಟಾ ಅಂತ ಅನ್ನಿಸ್ತು ನನಗೆ. ಇದಕ್ಕೆ ಇದು ಖಾರವಾಗಿ ತುಂಬ ಚೆನ್ನಾಗಿದೆ. ಸೊ ಒಳ್ಳೆ ರೆಸಿಪಿ. ಆ್ಯಕ್ಚುಲಿ ಉತ್ತರ ಕರ್ನಾಟಕದ್ದು ಒಂದು, ಇದು ನಿಮ್ಮದೇ ಓನ್ ಇನೋವೇಷನ್ ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ. ಸೊ ಇದೇ ಥರ ಒಂದೊಂದು ಟ್ರೈ ಮಾಡ್ತಾ ಇರಿ. ತುಂಬ ಚೆನ್ನಾಗಿ ಒಂದೊಂದೇ ಥಿಂಕ್ ಮಾಡಿ ಟ್ರೈ ಮಾಡ್ತೀನಿ. ಒಳ್ಳೆಯದಾಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಚಟ್ನಿ ಪುಡಿ ಅಂತೂ ಆಸಮ್. ಸೊ 3 ಕೂಡ ಡಿಫ್ರೆಂಟ್ ರೆಸಿಪಿ ಆದರೂ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಅದಕ್ಕೆ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ ಕಿರುಕಾಣಿಕೆ. ಹಾಗೆಯೇ ನಾನಾ ಮಸಾಲ ಇವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಒಂದಕ್ಕಿಂತ ಒಂದು ಮಿಗಿಲು ತುಂಬ ಚೆನ್ನಾಗಿದೆ. ಲೈಟಾಗಿ ಏನೂ ಬೇಡ, ನನಗೆ ಸ್ವಲ್ಪ ಬ್ಲ್ಯಾಂಡಾಗಿ ಬೇಕು ಅಂದರೆ ಇದು ಬೆಸ್ಟ್. ಸೊ ತುಂಬ ಚೆನ್ನಾಗಿದೆ. ಸೇಮ್ ಡೇ ಇದನ್ನು ಹಾಗೆ ಏನಾದರೂ ಕಾಯಿ ಚಟ್ನಿ ಎಲ್ಲ ಇದ್ದರೆ ಹಾಗೆ ಖಾಲಿ ಆಗ್ತಾ ಇರುತ್ತೆ, ನೀವು ಮಾಡಿಕೊಡ್ತಾ ಇರಬೇಕು, ಈ ಕಡೆ ತಿಂತಾ ಖಾಲಿ ಆಗ್ತಾನೆ ಇರುತ್ತೆ, ಅಷ್ಟು ಚೆನ್ನಾಗಾಗಿದೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಆ್ಯಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ತೂರ್ದಾರ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಐಶ್ವರ್ಯ KT ಸ್ಪೆಷಲ್ ಟೀ.